ಕೋಸ್ಟಲ್ ವುಡ್ ಹಾಗೂ ಸ್ಯಾಂಡಲ್ವುಡ್ ಇನ್ನಿತರ ಸಿನಿಮಾಗಳ ಮೂಲಕ ಸಿನಿಪ್ರಿಯರಿಗೆ ಮನೋರಂಜನೆ ನೀಡಿದ್ದ ಮಂಗಳೂರಿನ ಹೆಸರಾಂತ ಸೆಂಟ್ರಲ್ ಟಾಕೀಸ್ ಸದ್ಯ ಸಂಪೂರ್ಣವಾಗಿ ಚಿತ್ರ ಪ್ರದರ್ಶನಗಳಿಂದ ದೂರವಾಗ್ತಾ ಇದೆ. ಸೆಂಟ್ರಲ್ ಟಾಕೀಸ್ನ ಕಟ್ಟಡ ತೆರವಿನ ಕಾಮಗಾರಿ ಪ್ರಗತಿಯಲ್ಲಿದೆ. 2-3 ದಿನಗಳಿಂದ ಜೆಸಿಬಿ ಮೂಲಕ ಕಟ್ಟಡ ತೆರವಿನ ಕಾಮಗಾರಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ವಾಣಿಜ್ಯ ಮಳಿಗೆಗಳು ನಿರ್ಮಾಣವಾಗಲಿವೆ ಎನ್ನಲಾಗ್ತಾ ಇದೆ. ಸುಮಾರು 79 ವರ್ಷಗಳಿಂದ ಸಿನಿಮಾಗಳ ಪ್ರದರ್ಶನ ನೀಡಿದ್ದ ಚಿತ್ರಮಂದಿರ ಈಗ ಸಿನಿಪ್ರಿಯರಿಗೆ ನೆನಪಾಗಿ ಮಾತ್ರ ಉಳಿಯಲಿದೆ.